ಬೇರೆ ಹತ್ರ ದುಡ್ಡು ತಗೊಂಡಿದ್ದೆ ಆ ದುಡ್ಡಿನ ಬಗ್ಗೆ ಇವ್ರಿಗೆ ಹಾಕೋದು ಧರ್ಮಸ್ಥಳದಿಂದ ಮೋಸ ಆಗಿದ್ಯಾ? ನಾನ್ ಕೊಟ್ಟಿದ್ದೀನಿ ಲೋನ್ ತಗೊಂಡು ಕಟ್ಟಿದ್ದಿಲ್ಲ, ಒಂದೇ ವರ್ಷ ಕಟ್ಟಿದ್ದಿಲ್ಲ ನಾನು. ಮೋಸ ಮಾಡ್ತಾ ಇಲ್ಲ ನಾವು. ಇದೇ ಮಾತು ನೀವು ಕುತ್ಕೊಂಡು ಮಾತಾಡ್ಬೇಕಿತ್ತು. ಯಾರಪ್ಪ ಹೇಳಿದ್ ನಿಮ್ಗೆ? ನೀವ್ ಅದಕ್ಕೆ ಕೊಡಲ್ಲ ಅಂತ ಹೇಳಿದ್ ತಪ್ಪು. ನಿಮ್ಗೆ ದುಡ್ಡು ಕಟ್ಟಲ್ಲ ಅಂದ್ರೆ ನೀವು ಒಪ್ಕೊಂತೀವಿ ನಾವು. ನೀವ್ ದುಡ್ಡು ಕಟ್ಟೋದು ಬೇಡ. ಪುಸ್ತಕ ಕೊಡಲ್ಲ ಅಂತಾನು ಕೇಸ್ ಮಾಡ್ಬಿಡಿ. ನಾವ್ಯಾಕ್ ಮಾಡಿ 15 ವರ್ಷ ಒಳ್ಳೆ ಮೆಂಬರ್ ನಮ್ ಜೊತೆಗಿಂತ ಯಾವನೋ ಒಬ್ಬ ಮೂರ್ಖನ್ ಮಾತು ಕೇಳ್ತಾರೆ. ಕೊಡ್ಬೇಡಮ್ಮ, ನೀ ಕಟ್ಟಬೇಡಮ್ಮ, ಬುಕ್ಕನ್ನು ಕೊಡೋದ್ರಿ, ಬುಕ್ಕನ್ನು ಕೊಡೋದ್ರಿ. ಏನ್ ತಪ್ಪ? ಜನನ್ ಕುಡ್ಸಂಬಂದು ಹೊಡೆಯಕತ್ತೀನಿ. ಅವ್ನಿಗೆ ಹೊಡೆದಿಲ್ಲ, ಧರ್ಮಸ್ಥಳದವ್ರು ಅಷ್ಟೆಲ್ಲ ಕೆಟ್ಟದಾಗಿ ಮಾಡುವಂತ ನಾವು ಅಲ್ಲೇ ಇದೀವಲ್ಲ ಮತ್ತೆ. ಅಲ್ಲಿಂದ ಸುಮ್ಮನೆ ಕೂತ್ರೆ ಪುಸ್ತಕ ಯಾಕೆ ಕೊಡ್ಬೇಕಿಲ್ಲ? ಯಾಕೆ ಕೊಡ್ಬೇಕು? ಮೈ ಮೇಲೆ ಹಂಗೆ ಬರ್ತಾರ ಅವರು. ಇದೇ ಕೆಲಸ ಮಾಡ್ತಾರ. ಹಂಗ ತಾಲೂಕಲ್ಲಿ ಹಂಗಲ್ಲೆಲ್ಲ ಹುಟ್ಟಿದವನು, ನಾವು ದೂರಲ್ಲಿ ಹುಟ್ಟಿದವಲ್ಲ. ಅವರು ನಿಧಾನ ಮಾತಾಡ್ತಾರೆ, ನಿಧಾನ ಮಾತಾಡ್ರಿ. ಕೆಟ್ಟದಾಗಿ ಏನಾದ್ರು ಮಾತಾಡಿದ್ವು ನಿಮ್ಗೆ? ನಾನು ಕರ್ಸ್ನವ್ರನ್ನ ನಾನು ಕರೆಸಿ ಮೀಟಿಂಗ್ ಮಾಡ್ತೀವಿ ಎಲ್ಲಾರನ್ನ. ಕರ್ಕೊಂಡ್ ಬಂದಿರಲ್ಲ ನೀವು 50 ಜನ. ಇವತ್ತು ಎಲ್ಲಿದ್ದಾರೆ ಅವರು? ಬರ್ಲಿ ಅವರು 50 ಜನನೇ ಇವತ್ತು. ಸಾಲ ಕಟ್ಟಿಲ್ಲ ಅಂತಾನೆ ಮರ್ಯಾದೆ ಹೋಗುದು. ಯಾಕೆ? ಯಾರ್ ಜನ ಅಪ್ಪಂದಿ ತಿಂದಿಲ್ಲ. ಕನ್ನಡಕ್ಕೂ ತುಂಬಾ ವಿಡಿಯೋ ಹಾಕೊಂಡು ನೀವಲ್ವಾ ಮಾಡಿದ್ದು? ಅದು ಕನ್ನಡಕ್ಕೂ ಜನನ್ನ ಕೂಡ್ಸ್ಕೊಂಡ್ ಬರ್ಬೇಕಿತ್ತು. ಎಲ್ಲಿದ್ದಾರೆ ಇವತ್ತು 50 ಜನ? ಇವತ್ತು ಎಲ್ಲಿದ್ದಾರೆ 50 ಜನ? ಕರೀರಿ ಕರೀರಿ. ಹೊಡಕ್ ಹಚ್ತಾರಲ್ಲ, ಯಾರು ಹೊಡಿತಾರ ಅಂತ ಕರೀರಿ. ಇವತ್ತು ನೋಡ್ಬಿಡೋಣ ಇವತ್ತು. ನೀವ್ ಯಾವ ತರ ಮೀಟಿಂಗ್ ಮಾಡಿದ್ರೆ ನಾವು ಅದೇ ತರ ಮೀಟಿಂಗ್ ಮಾಡ್ತೀವಿ ನಾವು. ನನಗೇನಿದೆ ಸಂಘದ ಬುಕ್ ಪ್ರೆಸೆಂಟ್ ಆಗ್ಬೇಕು, ಪ್ರೆಸೆಂಟ್ ಮುಗಿಸ್ಕೊಡ್ತೇನೆ ನಾನು. ನೀವೇನ ಮಾಡ್ತೇವೆ? ವಾಪಸ್ ತಗೊಂಬರ್ರಿ. ಏನ್ ಕೊಡ್ತೀರಾ? ಇಲ್ಲ ಸಂಘದ ಕೊಡಲ್ಲ. ಏನ್ ಸಮಸ್ಯೆ ಇದ್ರು ಫೇಸ್ ಮಾಡಕ್ ರೆಡಿ ಇದೆ. ನಮ್ ಸಂಘ ಕೊಟ್ಟಿರೋ ನಿಮ್ಗೆ ಯಾಕೆ ಕೊಡಲ್ಲ? ನಮಗೆ ಎದಕ್ ಮೀಟಿಂಗ್ ಕರಿಲ್ಲ? ಮೀಟಿಂಗ್ ನಾಗ ಎದಕ್ ಕರಿಲ್ಲ ಅವತ್ತ? ಲೋನ್ ತಗೊಂಡಿದ್ದೆ ನಾನು, ಬೇರೆ ಹತ್ರ ದುಡ್ಡು ತಗೊಂಡಿದ್ದೆ. ಅವ್ರು ಆ ದುಡ್ಡಿನ ಬಗ್ಗೆ ಇವ್ರಿಗೆ ಹಾಕೋದು, ಆ ದುಡ್ಡಿನ ಬಗ್ಗೆ ಇವ್ರಿಗೆ ಹಾಕೋದು. ಏನಂತ ಕೇಳಿನಲ್ಲ, ಮತ್ತೆ ಕೇಳಿನಲ್ಲ. ಇವ್ರು ಸಂಘದವ್ರು ಹೋಗ್ಲಿ ಬಿಡು ನಿನ್ಗಂತ ಕೇಳಿನಲ್ಲ. ಪಾಠ ಮಾಡ್ಸಿಲ್ಲ ಅವ್ರು ನಮಗ. ನಿಮ್ ಮೇಡಮ್ ಅವ್ರು ಮಾಡ್ಸಿಲ್ಲ. ಲೋನ್ ಬೇಕಾಗಿತ್ತಲ್ಲ ಅವತ್ ಕೇಳಿದ್ದಿಲ್ಲ. ಧರ್ಮಸ್ಥಳದಿಂದ ಮೋಸ ಆಗಿದ್ಯಾ? ಯಾರ್ದೋ ಮಾತಾಡ್ಕೊಂಡು ನೀವು ಸಮಸ್ಯೆ ಮಾಡ್ತಿದ್ರಲ್ಲ, ಮೋಸ ಮಾಡಿದ್ದೇವಾ? ಮೋಸ ಮಾಡಿದ್ದೇವಾ? ಡಾಕ್ಯುಮೆಂಟ್ಸ್ ಯಾಕೆ? ವೈಯಕ್ತಿಕ ನಿಮ್ಮ ವೈಯಕ್ತಿಕ ಡಾಕ್ಯುಮೆಂಟ್ಸ್ ನಾವು ತಗೊಳ್ಳಿಕ್ಕೆ ಒಂದ್ ನಿಮಿಷ ಇಲ್ಲ. ಜ್ಯೋತಿ ಮೇಡಮ್ ಅವ್ರು ನನಗೆ ಲೋನ್ ಕೊಡ್ಬೇಕಾದ್ರೆ ಜಾಫರ್ ಅಣ್ಣ ಸೈನ್ ಮಾಡು, ಮಾಮೂಲಿ ಅಣ್ಣ ಸೈನ್ ಮಾಡು, ಸೈನ್ ಮಾಡು ಅಂತ ಸೈನ್ ಮಾಡ್ಸ್ಕೊಂಡಾರ. ಲೋನ್ ತಗೊಂಡು ಕಟ್ಟಿದ್ದಿಲ್ಲ, ಒಂದೇ ವರ್ಷ ಕಟ್ಟಿದ್ದಿಲ್ಲ ನಾನು. ಈಗ ಸಮಸ್ಯೆ कलेक्शन पॉइंट खत्म हुआ। कौन कलेक्शन कर लेने वाले हैं? कौन एब्सेंट करने वाले हैं? ಮುಗಿತಲ್ವಾ? ನೀವೇ ಮಾಡಿರೋದು. ನೀವ್ ಪುಸ್ತಕ ಬರ್ರಿ, ಗೊತ್ತಾಗುತ್ತೆ. ಇದೇ ಮಾತು ನೀವು ಕುತ್ಕೊಂಡ್ ಮಾತಾಡ್ಬೇಕಿತ್ತು. ಏನಮ್ಮ ಬಿಡ್ಲಿ ಸರ್ ಮೇಡಮ್ ಅವರೇ. ಏನ್ ಕಾಣೋದು ಅದ್ರಲ್ಲಿ ಇರೋದು ನಿಮ್ಗೆ ಏನು ಗೊತ್ತಿಲ್ಲಮ್ಮ, ಗೊತ್ತಾಯ್ತಲ್ಲ? ए अथच बोलो बा कलेक्शन पॉइंट खत्म। मंगल अगले मंगल को देते हैं बुक, खत्म बात। अगले मंगल सोचेंगे भी। 11 ಗಂಟೆ 10 ಗಂಟೆಗೆ ಕಲೆಕ್ಷನ್ ಪಾಯಿಂಟ್ ಮುಗಿತು ಹೋಗ್ತೈತಿ. ಇವಾಗ ಇಲ್ಲ, ಬಂದಿದ್ದೀವಿ ನಾವು, ಕೊಟ್ಟಿಲ್ಲ. ನೋಡೋಣ ಸರ್, ಹೆಂಗ್ ಹೇಳ್ತೀರಾ? 10 ಗಂಟೆ ಒಂದು ಅರ್ಧ ತಾಸು ಲೇಟ್ ಆದ್ರೆ ಬೈತಿದ್ರಿ, ಅರ್ಧ ತಾಸು ಲೇಟ್ ಆದ್ರೆ ಬೈತಿದ್ರಿ. ಇವಾಗ ಮುಗಿತಲ್ಲ, 7 ಗಂಟೆ ಆಯ್ತು, 7 ಗಂಟೆ ಆಯ್ತು, ಓಪನ್ ಕ್ಲೋಸ್ ಆಯ್ತು. ಕೊಟ್ಟಿಲ್ಲ ನಾವು, ಇದ್ದಿಲ್ಲ. ಬ್ಯಾಂಕಿನ ಮುಖ ಉಳಿತಾಯ ಮಾಡ್ರಿ, ತಪ್ಪಾಗೈತೆ. ಸಾಲ ಕೊಟ್ಟು ಚೆನ್ನಾಗಿರಿ ಅಂತ ತಪ್ಪಾಗೈತೆ.
ಆಯ್ತು ಅವ್ರು ಹೇಳಿದ್ರು ಈಗ ಬಡ್ಡಿ ತಗೊಂಡೆ ಕೇಸ್ ಮಾಡ್ರಿ. ಇಲ್ಲ ಅಂತ ಹೇಳಿಲ್ಲ. ಬಡ್ಡಿ ತಗೊಳ್ದೆ ಸಾಲ ಕೊಡಲ್ಲ ಅಂತ ಹೇಳಿಲ್ಲ ಹೌದಾ ಯಾರಪ್ಪ ಹೇಳಿದ್ ನಿಮ್ಗೆ ದುಡ್ಡು ಕಟ್ಟಲ್ಲ ದುಡ್ಡು ಕೊಡಲ್ಲ. ನೀವ್ ಅದಕ್ಕೆ ಕೊಡಲ್ಲ ಅಂತ ಹೇಳಿದ್ ತಪ್ಪು. ನಿಮ್ ದುಡ್ಡು ಕಟ್ಟಲ್ಲ ಅಂದ್ರೆ ನೀವು ಒಪ್ಕೊಂತೀವಿ ನಾವು. ಇಲ್ಲಿ ಸರ್ ನೀವು ಪುಸ್ತಕ ಕೊಡಿ ನೀವ್ ದುಡ್ಡು ಕಟ್ಟೋದು ಬೇಡ. ಪುಸ್ತಕ ಕೊಡಲ್ಲ ಅಂತಾನು ಕೇಸ್ ಮಾಡ್ಬಿಡಿ. ನಾವ್ಯಾಕ್ ಮಾಡಿ ನಾನ್ ಮಾಡುದಿಲ್ಲ case. ನೀವು ನಮ್ ಕಸ್ಟಮರ್ ನಾವ್ ಕಸ್ಟಮರ್ ಮೇಲೆಲ್ಲ ಕೇಸ್ ಮಾಡಲ್ಲ. ಹೇಳ್ತಾ ಇದ್ದಾನಂತ ಯಾವ ಮೂರ್ ಕೇಳ್ತಾರೆ ಅವ್ರ ಮಾತು ಹೇಳಿರ್ಬೋದು. ನಾವ್ ಕೇಳ್ತಾ ಇರಲ್ಲ. ಈಗ 15 ವರ್ಷ ಒಳ್ಳೆ ಮೆಂಬರ್ ನಮ್ ಜೊತೆಗಿಂದ ಯಾವನೊಬ್ಬ ಮೂರ್ಖನ್ ಮಾತು ಕೇಳ್ತಾ ಇದ್ರೆ ನಾವ್ ಅವ್ನ ಮಾತು ಕೇಳಕ್ ತಯಾರಿಲ್ಲ. ಮೂರ್ಖ ಇದ್ದಾನಲ್ಲವ ಅವ್ರ ಮಾತು ಕೇಳಕ್ ನಾನ್ ತಯಾರಿಲ್ಲ. ಅವ್ನ ಮಾತು ಕೇಳಿದ್ರೆ ರೆಡಿ ಇಲ್ಲ. ಅಲ್ರಿ ಮೂರ್ ಕಾಸ್ದವ್ನ್ ಬಿಡ್ರಿ. ಅಲ್ರಿ ಕೇಳಿ ಸಾಹೇಬ್ರೆ ಅವ್ರೇ ಮತ್ತೆ ಕೇಳ್ತಿರೋದು. ಇಲ್ಲ 15 ವರ್ಷ ಕೊಡ್ತಿರ್ಲಿಲ್ಲ. ಅಲ್ರಿ ನಿಮ್ ಫ್ಯಾಮಿಲಿ ಚೆನ್ನಾಗಿತ್ತು ಮೂರನೇ ವ್ಯಕ್ತಿ ಬಂದು ಹೇಳಿದ್ ಮಾತು ಹೇಳ್ತೀರಾ ಯಾರ ಮಾತು ಕೇಳಿ ಕೇಳಿರೋದಕ್ಕೆ ಇವತ್ತು ಬಂದಿರೋದು. ಸಾಹೇಬ್ರೆ ಕೇಳಿದ್ದು ನೋಡಿದ್ದಕ್ಕೆ ಬರೋದು ಹಂಗೆ ಬರಲ್ಲ ಇದು ಕಟ್ತಿದ್ದಿಲ್ಲ. ಈಗ ನಿಮ್ದು ತಿಪ್ಲ ನಾನ್ ಕಟ್ಟಂಗಿಲ್ಲ. ಮೂಲ ಕುಳ್ಳ ದುಡ್ಡು ಕಟ್ಬೇಡ ನೀ ಹೇಳ್ತಿದ್ದೆ ಆಯ್ತಮ್ಮ ನಾನೇ ಕೊಡಂಗಿಲ್ಲ. ಕೊಡ್ಬೇಡಮ್ಮ ನೀ ಕಟ್ಟಬೇಡಮ್ಮ. ಬುಕ್ಕನ್ನು ಕೊಡಲ್ರಿ. ಬುಕ್ಕನ್ನು ಕೊಡಲ್ಲ. ಏನ್ ಮೋಸ ಮಾಡಿದೀವಿ? ಏನ್ ಮೋಸ ಮಾಡಿದವಮ್ಮ? ನಾವೇ ಮೋಸ ಮಾಡಿದ್ವಿ. ನಾವೇ ಮೋಸ ಮಾಡಿವ್ರಿ. ಏನ್ ಮೋಸ ಮಾಡಿದ್ದೇವೆ? ದುಡ್ಡು ಸುಮ್ಮನೆ ಮಾತಾಡ್ತಿಯಲ್ಲ ಏನ್ ಹಂಗೆ ವಾದ ಮಾಡ್ತೀಯ? ತಪ್ಪು ಮಾಡಿದ್ಯಾ? ಮೋಸ ಮಾಡ್ತೇವ? ಜೋರ್ ಮಾಡ್ಬೇಡ್ರಿ ಸರ್. ಮೋಸ ಮಾಡಿದ್ದೇವ? ನೀವು ದುಡ್ಡು ಕೊಡಲ್ಲ. ನಾವು ಮೋಸ ಮಾಡಿದ್ದೇವ? ಏನ್ ತಪ್ಪ ಯಾಕಂದ್ರೆ ಹಲೋ ಮೋಸ ಮಾಡಿದ್ದೇವ ನಾವು? ನಾವು ಏನಂತ ಆರಾಮಾಗಿ ಮಾತಾಡ್ರಿ ಸರ್. ತಪ್ಪಾಗೈತೆ ನಮ್ದು ಅಲ್ವಾ? ತಿಳುವಳಿಕೆ ಹೇಳೋದು ತಪ್ಪಾಗೈತೆ ನಮ್ದು. ಜನನ್ ಕುಡ್ಸೊಂಬಂದು ಹೊಡ್ಯಾಕ್ ಹಚ್ಚಂಗಿಲ್ಲ. ಅವ್ನಿಗೆ ಹೊಡ್ದಿಲ್ಲ. ಯಾರು ಮಾಡಲ್ಲ ಹಂಗೆ ಯಾರು ಧರ್ಮಸ್ಥಳದವ್ರು ಅಷ್ಟೆಲ್ಲ ಕೆಟ್ಟದಾಗಿ ಮಾಡುವಂತ ನಿಮ್ಮ ಊರಲ್ಲಿ ಇರುದ 80 ಸಂಘ ಹೆಂಗೆ ಹಂಗಾರು ಚೆನ್ನಾಗೈತೆ ಸುಮ್ನಿರಿ ಅಮ್ಮ ಎಲ್ಲದೇ ಐತೆ ಸುಮ್ನಿರಮ್ಮ ನೀವು ರಾಯಚೂರ್ಗೆ ಹೋಗ್ಬೇಕಾಯ್ತಲ್ಲ ಸುಮ್ನೆ ಕುತ್ಕೊಳ್ರಿ ನನ್ನ ವಾದ ಮಾಡಕ್ಕೆ ಮಾತಾಡ್ಬೇಡಿ ನೀವು ಒಳ್ಳೆಯವ್ರಲ್ವಾ ಸುಮ್ನಿರಿ ನೀವು ಒಳ್ಳೆಯವ್ರಲ್ವಾ ಹೌದು ನಾವು ಕಟ್ಟಿ ಅಂತ ಹೇಳ್ತಾ ಇಲ್ಲಮ್ಮ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲಮ್ಮ ಮತ್ತೆ ಅರ್ಥ ವಾದ ಮಾಡ್ತೀಯ ಡಾಕ್ಯುಮೆಂಟ್ಸ್ ಫಸ್ಟ್ ನೀವು ನಮ್ಗೆ ಹೇಳಕ್ಕಿಂತ ನಾನು ಇವತ್ತಲ್ಲ 20 ವರ್ಷ ಆಯ್ತು ಕೆಲಸ ಮಾಡ್ತಾ ಇದ್ದ ನಿಮ್ ರಾಯಚೂರು ಬಳ್ಳಾರಿ ಎಲ್ಲ ನೋಡ್ಕೊಂಡ್ ಬಂದ ನಾನು ನಾನು ಹಂಗಲ್ ತಾಲೂಕಲ್ಲಿ ಹಂಗಲ್ಲೆಲ್ಲ ಹುಟ್ಟಿದವನು ನಾವು ದೂರಲ್ಲಿ ಹುಟ್ಟಿದವಲ್ಲ ಆಯ್ತಾ ನಾನು ಹೆಣ್ಮಕ್ಳು ಹೆಂಗ್ ಮಾತಾಡೋದು ಗೊತ್ತಿಲ್ಲ ನಿಮ್ಗೆ. ಮಾತಾಡಲ್ಲ ಅವ್ರು ನಿಧಾನ ಮಾತಾಡ್ತಾರೆ ನಿಧಾನ ಮಾತಾಡ್ರಿ. ನೀವು ಕೈ ಎಲ್ಲ ಮಾಡಿ ಮಾತಾಡ್ತಾರಲ್ಲ. ಕೆಟ್ಟದಾಗ ಏನಾದ್ರು ಮಾತಾಡಿದ್ವು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ. ಕೆಟ್ಟ ಮಾತಾಡಿ ಕುಚ್ಚ ಬಟ್ಟೆ ಹಿಡಿದು ಕೇಳ್ರಿ ನೀವು ನಾನು ಹೇಳ್ತೇನೆ ಅವ್ರ ಏನ್ಕೆಲ್ಲ ತಪ್ಪು ಹೇಳ್ತಾ ಇಲ್ಲ. ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅವತ್ ಕರ್ಕೊಂಡ್ ಬಂದಿದ್ದಲ್ಲ ನೀವು 50 ಜನ ಇವತ್ತು ಎಲ್ಲಿದ್ದಾರೆ ಅವರು? ಬರ್ಲಿ ಅವ್ರು 50 ಜನನೇ ಇವತ್ತು ಜಗಳ ಮಾಡಕ್ಕೆ ಹೊಡ್ಯಾಕ್ ಬರ್ಲಿಲ್ಲ. ಅದಕ್ಕೆ ಕೇಳ್ತಾ ಇದಾರೆ ಅವ್ರು ಆರಾಮಾಗಿ ಕೇಳ್ತಾ ಇದಾರೆ. ನೀವು ಮೈ ಮೇಲೆ ಚೇರ್ ಬಿಟ್ಟು ಬಿಟ್ಟು ಹೋಗ್ತಿದ್ದೀರಿ ನೀವು. ಚೇರ್ ಬಿಟ್ಟು ಬಿಟ್ಟು ಹೋಗ್ತಿದ್ದೀರಿ ನೀವು. ಮೇಡಮ್ ನೀವು ಮಾತಾಡ್ಬೇಡ್ರಿ ಮೇಡಮ್. ಮರ್ಯಾದೆ ನಮ್ದು ಹೋಗೈತಿ. ನೋಡಕ್ ಕೂತಾರ ನಮ್ದು ಮರ್ಯಾದೆ ನಮ್ದು ಹೋಗೈತಿ. ನಾವು ಯಾವಾಗ ಮಾಡೋರು ಇಲ್ಲೇ ನಾವು ಯಾವಾಗ ಮಾಡೋರು ಇಲ್ಲೇ ನೀವೇನು ನಾಳೆ ಹೋಗ್ತೀರಿ ಅವ್ರು ಹೋಗ್ತಾರೆ. ಮಾತಾಡಬೇಡ್ರಿ ಮೇಡಮ್ ಮಾತಾಡ್ಬೇಡ್ರಿ ನೀವು. ಏನು ಮಾತಾಡ್ತೀರಿ? ನಮ್ಮ ಮರ್ಯಾದೆ ಹೋಗ್ತೈತಿಲ್ಲ. ಸಾಲ ಕಟ್ಟಿಲ್ಲ ಅಂತಾನೆ ಮರ್ಯಾದೆ ಹೋಗುದು. ಯಾಕೆ ಯಾರ್ ಜನ ಅಪ್ಪಂದು ತಿಂದಿಲ್ಲ ಅಪ್ಪನ ತಿಂದಿಲ್ಲ ನೀವು ನೋಡಮ್ಮ ದುಡ್ಡು ಕಟ್ಟೋದು ನಾವು ಕೇಳ್ತಿಲ್ಲ. ಸರ್ ನೀವೇನು ಇವತ್ತು ಬರ್ತೀರಿ ನಾಳೆ ಹೋಗ್ತೀರಿ. ನಾವ್ ಇಲ್ಲೇ ಯಾವಾರ ಮಾಡ್ತೀವಿ ಇಲ್ಲೇ. ನಮ್ ಮರ್ಯಾದೆ ಇವತ್ತು ಹೋಗಾಕುಂತದಲ್ಲ ನೆನಪಿಟ್ಕೋರಿ. ನಿಮ್ ಮರ್ಯಾದೆ ಹೆಂಗ್ ತೆಗಿತೇವೆ ಅಂತ ನೋಡ್ರಿ. ನಿಮ್ ಮರ್ಯಾದೆ ಹೆಂಗ್ ಹೋಗ್ತೈತೆ ನೋಡ್ರಿ. ಇದು ಒಂದು 3 ವರ್ಷದಿಂದ ಏನ್ ಮಾಡಿದ್ರಿ? ಕರ್ನಾಟಕ ತುಂಬಾ ವಿಡಿಯೋ ಹಾಕೊಂಡು ನೀವಲ್ವಾ ಮಾಡಿದ್ದು? ಅದು ಕರ್ನಾಟಕ ನೀವು ಬಂದಿಲ್ಲ ಅಂದ್ರೆ ವಿಡಿಯೋ ಹಾಕತ್ತಿತ್ತು. ಜನನ್ನ ಯಾಕೆ ಕುಡ್ಸ್ಕೊಂಡ್ ಬರ್ಬೇಕಿತ್ತು? ಎಲ್ಲಿದ್ದಾರೆ ಇವತ್ತು 50 ಜನ? ಇವತ್ತು ಎಲ್ಲಿದ್ದಾರೆ 50 ಜನ? ಕರೀರಿ ಕರೀರಿ. ಹೊಡಾಕ್ ಹಚ್ತಾರಲ್ಲ ಯಾರು ಹೊಡಿತಾರ ಅಂತ ಕರೀರಿ. ಇವತ್ತು ನೋಡ್ಬಿಡೋಣ ಇವತ್ತು ಯಾರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಹಳ ದಿನ ಇದೆಲ್ಲ ನೋಡಿದ್ದೇವೆ. ನಾವು ನೋಡ್ತೇವೆ ಅದಕ್ಕೇನಿಲ್ಲ ಮಾಡ್ತಾರೆ ನಮ್ಮ ಮಗನ ನಾವು ಮಾಡ್ತೇವೆ. ಏನು ಮಾಡುದ? ಏನು ಬೇಡ ನಾವು ಇದ್ದು ಮತ್ತೆ ನಿಮ್ಮ ಹತ್ರ ಏನ್ ಕೊಡ್ತೀರಾ ಇಲ್ಲ ಸಂಘ ಇಲ್ಲ ಕೊಡಲ್ಲ. ಸಮಸ್ಯೆ ಹಂಗಾರೆ ನಾಳೆಗೆ ತೊಂದ್ರೆ ಇಲ್ಲ. ಏನ್ ಸಮಸ್ಯೆ ಇದ್ರು ಫೇಸ್ ಮಾಡಕ್ ರೆಡಿ ಇದೆ. ನಾವ್ ರೆಡಿ ಇದ್ದೀರಲ್ವಾ? Okay. ಮತ್ತೆ ಹಾಲು ಬಗೆಹರಿಸುದು ಹೆಂಗೆ?
ಮತ್ ನೀವು ನಾ ಹೇಳ್ತಾ ಇರೋದು ಹಣದ ವ್ಯವಹಾರ ಮಾಡುದು ಬೇಡ ಅಂತ ಹೇಳ್ತಿದ್ದೇವೆ ಆದ್ರೂ ನೀವು ತಲೆ ಕಟ್ಕೊಳ್ತಿಲ್ಲ. Present ಒಂದ್ second. ನನಗೇನಿದೆ ಸಂಘದ ಬುಕ್ ಪ್ರೆಸೆಂಟ್ ಆಗ್ಬೇಕು, ಪ್ರೆಸೆಂಟ್ ಮುಗಿಸ್ಕೊಡ್ತೇನೆ ನಾನು. ನೀವೇನಾರ ಮಾಡ್ತೇವೆ ತಗೊಂಡ್ ಬರ್ರಿ ಇವತ್ತು ಹೋಗಿದ್ದು ಅಬ್ಸೆಂಟ್ ಮಾಡುದು ಬರುದು ಬುಕ್ ಇಲ್ಲ ಅಂತಂದ್ರೆ ಬುಕ್ ಮೇಡಮ್ ಐತೆ ಅಂತ ಹೇಳ್ತಾರೆ, ಇವ್ರ ಮನೆಗೆ ಹೋಗೈತೆ ಅಂತ ಹೇಳ್ತಾರೆ. ಮತ್ತೆ ಮೋಸ ಮಾಡಿ ಯಾರು ಮೋಸ ಮಾಡ್ತಾ ವೈಯಕ್ತಿಕ ಸಮಸ್ಯೆ ವೈಯಕ್ತಿಕ ವ್ಯವಹಾರ ಒಂದು ನಿಮ್ಗೆ ಯಾಕೆ ಕೊಡ್ಬೇಕ? ನಿಮ್ಮ ಸಂಘದಲ್ಲಿ ನೀವು ಸಂಘದಲ್ಲಿ ಮಾಡ್ಕೊಂಡಿದ್ದಲ್ಲ ನಮ್ಮಲ್ಲೇ ಇಡಿ ಅಂತ ಹೇಳ ಕಲೆಕ್ಷನ್ ಪಾರ್ಟಿ ತಗೊಂಡೋಗಿ ಅಪ್ಡೇಟ್ ಮಾಡ್ಕೊಂಡು ನಿಮ್ಮಲ್ಲಿ ಕಲೆಕ್ಷನ್ ಪಾಯಿಂಟ್ 11 ಗಂಟೆ ಯಾರ ದುಡ್ಡು ಕಟ್ಟಿಲ್ಲ ಅಂದ್ರೆ 11 ಗಂಟೆ ಲಾಸ್ಟ್ 10 ಗಂಟೆ ಲಾಸ್ಟ್ ಮುಗೀತು. 7 ಗಂಟೆ ಆಗಿ ಬಂತು ಮುಗೀತು. ಮುಂದಿನ ವಾರ ನೋಡು ನೀವು ಮುಗೀತು ಸರ್. ಮಂಗಳವಾರ ಮುಗೀತು ಆಗಲ್ಲ. ಯಾಕೆ ನಾವು ಕಟ್ಟಕ್ಕೆ ಟೈಮ್ ಇರುತ್ತೆ, ನಿಮ್ಗೆ ಬುಕ್ಕಿಗೆ ಇವತ್ತು ಟೈಮ್ ಇಲ್ಲ. ನಾವು ಕಟ್ಟಕ್ಕೆ ಟೈಮ್ ಇರುತ್ತೆ, 10 ಗಂಟೆ ಒಳಗೆ ಬರಬೇಕು. ನಾವು ಇವತ್ತು ಮುಗೀತು ಸರ್. ಮಂಗಳವಾರ ಮುಂದಿನ ಮಂಗಳವಾರ ಕೊಡಲ್ಲ ಸರ್, ಆಗಲ್ಲ ಆಗಲ್ಲ. ಮಾತಾಡ್ತಾ ಇದೀರಲ್ಲ ಇದೇ ಮಾತು ಫಸ್ಟ್ ನೀವು ಮಾತಾಡೋದು. ಆ ವ್ಯಾಪಾರಿ ಮಂದಿಯಿಂದ ಹೆಣ್ಮಕ್ಳು ಗಂಡ್ಮಕ್ಳು ಕರ್ಕೊಂಬಂದ್ ಮಾತಾಡೋದು ಏನ್ ಈಗ ನಾವ್ ಅವ್ರ ಬಾಯಿ ಇಲ್ವಾ? ಅವ್ರ ಬಾಯಿ ಸೌಂಡ್ ಬರಲ್ಲ. ನನ್ನ ಕೇಳಕೈಚಾರ ಇಲ್ಲಿ ಜಗಳ ಈ ಸುತ್ತನಕ ನೋಡ 4 ಜನ ಗುಂಪಿನಾರ ಅದಾರ ಕೇಳ್ತಾರ. ನಾಳೆ ಅವ್ರು ಬಂದ್ ಮಾಡ್ತಾರ. ನಾ ಹೇಳಾರಿ ನೀನ್ ನೋಡ್ ಮುಂದ್ವಾರ ರಾಮೇಶ್ವರ ಕಟಕ್ ಅವನ್ ಕೇಳ್ಕೊಂಡ ಹೇಳಿನ ಬಿಟ್ಟ ನಾನು ಹೇಳಿ ಆಯ್ತಾ. ಒಬ್ರು ಸ್ಪ್ರೆಡ್ ಆತ. ನಾವ್ 10 ಮಂದಿ ನೀವ್ ಹೆಂಗ್ ಟೆಂಟ್ ಹಾಕಿ ಹೆಂಗ್ ಅಲ್ರಿ ಆಗೈತಿ ಮತ್ತೆ ಮಾಡಿ ಈಗ 2 ನೋಡಿ ನೀವು ಹೆಂಗ್ ಟೆಂಟ್ ಹಾಕಿ ನೀವು ಮೀಟಿಂಗ್ ಮಾಡ್ತೀರಿ. ನಾನ್ ಅದೇ ತರ ಮೀಟಿಂಗ್ ಮಾಡ್ತೀನಿ. ನಾನೇ ಟೆಂಟ್ ಹೊಡಿ ನಾನೇ ಮೀಟಿಂಗ್ ಮಾಡ್ತೀನಿ. 3 ವಾರ ಕಟ್ಟದ್ ಬಿಟ್ಟು ನಾನ್ ಕರ್ಸ್ನ ಅವ್ರನ್ನ. ನಾನ್ ಕರೆಸಿ ಮೀಟಿಂಗ್ ಮಾಡ್ತೀವಿ ಎಲ್ಲಾರನ್ನ. ಮಾಡೋಣ. ನೀವ್ ಯಾವ ತರ ಮೀಟಿಂಗ್ ಮಾಡಿದ್ರೆ ನಾವ್ ಅದೇ ತರ ಮೀಟಿಂಗ್ ಮಾಡ್ತೀವಿ. ನಾವ್ ಜಗಳ ನಾವ್ ರೆಡಿ ಎಲ್ಲರೂ ರೆಡಿ. ನೀವ್ ಹೆಂಗಂತ್ರ ಹಂಗ ನೀವ್ ಯಾವ ತರ ಗ್ರೂಪ್ ಮೀಟಿಂಗ್ ಮಾಡ್ತೀರಿ ನಾ ಅದೇ ತರ ಮಾಡಿಸ್ತೀನಿ. ನಾನು 10 ಜನ ಕೂಡಿಸೇ ಮಾಡ್ತೀನಿ ಮೀಟಿಂಗ್. ಟೆಂಟ್ ಹೊಡಿ ನಿಮ್ನ ಕರೆಸ್ನ ಆದ್ರ ನಮ್ಮನ್ನ ಕರೆದಿಲ್ಲ ಮೀಟಿಂಗ್. ನಮ್ ಕರೆದಿಲ್ಲ ಇವು ನಮ್ ಕರೆದ್ರೆ ಗ್ರೂಪ್ನಾಗ ಇದೀವಲ್ಲ ಅಲ್ರಿ ಮೀಟಿಂಗ್ ನಾಗ ಕರೆದ್ರಿ ನಮ್ಮ ನೆಕ್ಸ್ಟ್ ವಾರ ನಾಳೆ ಬಂದು ಮೊನ್ನೆ ಗತಿಗೆ ಮಾಡಿದ್ರೆ ಮೀಟಿಂಗ್ ನಾಗ ಕರೆದ್ರೆ ನಾವು ಗುಂಪ್ನಾಗ ಇದ್ವಲ್ಲ. ಅಲ್ರಿ ನಮಗೆ ಎದಕ್ ಮೀಟಿಂಗ್ ನಾಗ ಕರಿಲ್ಲ. ಮೀಟಿಂಗ್ ನಾಗ ಎದಕ್ ಕರಿಲ್ಲ ಅವತ್ತ. ನಾವ್ ಮೀಟಿಂಗ್ ಮಾಡ್ತೀವಿ ನಿಮ್ಗೆ ಕರಿತೀವಿ ಅವತ್ತ. ಗತಿಯಾಗ ಮಾಡಿರಲ್ಲ ನಮ್ನ ಕರಿಲ್ಲ ಅವತ್ತ. ನಮ್ ಗ್ರೂಪ್ ನ ರಾಟ ಯಾಕೆ ಬಿಟ್ರಿ. ಸ್ಟೇಟ್ಮೆಂಟ್ ಕೊಟ್ಟು ಹೋದಾಗ ಬಂದಿರೋ ಮಾತಾಡ್ಬೋದಿತ್ತಲ್ಲ. ಗತಿಗೆ ಮೀಟಿಂಗ್ ಮಾಡ್ರಿ ಎಲ್ಲಾರ್ದು ಧರ್ಮಸ್ಥಳದ ಬ್ಯಾಂಕಿಂದ ಅವತ್ತ ಯಾರನ್ನ ಕರಿದ್ರಿ. ನಮ್ಮನ್ನ ಯಾರನ್ನ ಕರಿದ್ರಿ? ಮತ್ತೆ ಸಂಘದ ಸದಸ್ಯರ ಹೆಣ್ಮಕ್ಳು ಇದ್ರಲ್ಲ ಕರಿಲಿಲ್ಲ. ಇಲ್ಲ 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 ಹೇಳ್ಬೇಡ್ರಿ. ನಾವ್ ಕರೆಸ್ತೀವಿ ನಾವ್ ಮಾಡ್ತೀವಿ ಮೀಟಿಂಗ್. ಇದು ತಿಂಗಳದಾಗ ಐತಿ ನಮ್ಮದು ಮೀಟಿಂಗ್. ಬರ್ತೀವಿ ನಾವು ಎಲ್ಲರೂ ಕರೆಸ್ತೀವಿ ಅವತ್ತ. ಬೇರೆ ಬೈಲಿ ಉಳರ್ಗಳ್ ಆಯ್ತಾ ನಾವ್ ಮಾಡ್ತೀವಿ. ಅದ್ರ ನಾವ್ ಮಾಡ್ತೀವಿ. ನೀವ್ ತಿಳಿದಾರಾಗಿದ್ರ ಊರಾಗ ಮಂದಿ ಮಕ್ಕಳು ಬಂದಿರ್ತಾರ ಇನ್ನೊಂದ್ ದಿನ ಹೋಗಮಂತ ಅಂತಿದ್ರಿ ನೀವು. ನಾವು ಮೀಟಿಂಗ್ ಮಾಡಿಸ್ತೀವ್ರಿ. ಬ್ಯಾಂಕಿನ ರೂಲ್ಸ್ ಗೊತ್ತೇನ್ರಿ? ಬ್ಯಾಂಕಿನ ರೂಲ್ಸ್ ಗೊತ್ತೈತೆ. ಮಕ್ಕಳದ್ರ ಕೇಳಬಾರ್ದು ರೊಕ್ಕ ಗೊತ್ತೈತೆ. ಮಕ್ಕಳದ್ರ ಮನ್ಯಾಗ ಬ್ಯಾಂಕ್ ರೂಲ್ಸ್ ಏನೈತೆ ಅಂತ ಸ್ವಲ್ಪ ಕ್ರೆಡಿಟ್ ತೆಗೆದು ಓದ್ ಸ್ವಲ್ಪ ಓದ್. ನಿನ್ಗೆ ಹಾಕ್ತೀನಿ ಓದ್ ಹಾಕ್ತೀನಿ ಓದ್. ನಾವ್ ಟೆಂಟ್ ಹೊಡೆದಾಗ ನಾಳೆ ಡಂಗ್ರ ಹೊಡಿತೀವಿ.